ಕುಂದಾಪುರ ವಲಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಚುನಾವಣೆ ನಿನ್ನೆ ನಡೆದಿದೆ. ಸಾಮಾನ್ಯ ಸ್ಥಾನಕ್ಕೆ 13 ಮಂದಿ ಸ್ಪರ್ಧೆ ಮಾಡಿದ್ದು, ಆನಗಳ್ಳಿ ಪ್ರಾಥಮಿಕ ಶಾಲಾ ಶಿಕ್ಷಕ ದಿನಾಕರ್ ಶೆಟ್ಟಿ, ಹೊಸಮಠ ಪ್ರಾಥಮಿಕ ಶಾಲಾ ಶಿಕ್ಷಕ ಗಣೇಶ್ ಕುಮಾರ್ ಶೆಟ್ಟಿ, ರಾಮ ಮೊಗವೀರ ಪ್ರಾಥಮಿಕ ಶಾಲಾ ಶಿಕ್ಷಕ ಕೊಂಡಳ್ಳಿ, ಶಶಿಧರ ಶೆಟ್ಟಿ ಪ್ರಾಥಮಿಕ ಶಾಲೆ ಜಡ್ಡಿನಗದ್ದೆ, ಶ್ರೀನಾಥ್ ಜಿ ಪೂಜಾರಿ ಪ್ರಾಥಮಿಕ ಶಾಲೆ ಕಳ್ಳಿಗುಡ್ಡೆ, ರವೀಂದ್ರ ನಾಯಕ ಪ್ರಾಥಮಿಕ ಶಾಲೆ ಹೊಸಕೆತ್ತೂರು ಆಯ್ಕೆಯಾಗಿದ್ದಾರೆ. ಇನ್ನು ಮಹಿಳಾ ಮೀಸಲಾತಿ ಸ್ಥಾನಕ್ಕೆ 6 ಮಂದಿ ಸ್ಪರ್ಧೆ ಮಾಡಿದ್ದು, ಸುಚಿತ್ರಾ ಆನೆಗುಡ್ಡೆ, ಶ್ರೀ ವಿನಾಯಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಬಾಶಿ, ವನಜಾ ಎಸ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಳ್ಳಂಜೆ, ರೇಖಾ ಕೆಎಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಡುಬಾಲ್ತೂರು ಆಯ್ಕೆಯಾಗಿದ್ದಾರೆ.